ನಂದು ಆಟ ಓಡಿಸ್ತಿದ್ದಾಗ ಜೀವನದಲ್ಲಿ ಒಂದೇಳೆ ಖುಷಿ ಆಗೋದಂದ್ರೆ ಜೀವನ ಚೆನ್ನಾಗಿತ್ತು. ಆಟ ಓಡಿಸ್ಕೊಂಡು ಹೋಗ್ತಿದ್ದಾಗ ಏನೋ ಒಂಥರ ನನ್ನ ಪಾಡಿಗೆ ನಾನು ಆಟ ಓಡಿಸ್ಕೊಂಡು ಬಾಡಿಗೆ 1,500 ರೂಪಾಯಿ ಬಾಡಿಗೆ ಹೊಡ್ಕೊಂಡು ಆಡಕ್ಕೆಂದು ನನ್ನ ಶಿವಣ್ಣಂದು ಪುನೀತಣ್ಣಂದು ಆಡಕ್ಕೆಂದು ಹೋಗ್ತಿದ್ರೆ ಏನೋ ಒಂಥರ ಮಜಾ, ಕೈ ತುಂಬ ದುಡ್ಡು ಹಿಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಏನೋ ಒಂಥರ ಅದರಲ್ಲಿ ಹಾಡು ಹೇಳ್ಕೊಂಡು ಹೋಗ್ತಿದ್ದೆ. ಇವಾಗ ಅಭಿಮಾನಿಗಳಿದ್ದಾರೆ, ಅಭಿಮಾನಿ ನಮ್ಮನ್ನು ಬೆಳೆಸಿದ್ದಾರೆ, ಅವ್ರನ್ನೂ ಏನೋ ನಾನು ಇದು ಮಾಡ್ತಾ ಇಲ್ಲ. ಈಗ ಏನಾಗುತ್ತೆ ಅಂದರೆ ನಂಗೆ ಬಾಡಿಗೆ ಹೊಡ್ಯಕ್ಕೆ ಬಿಡಲ್ಲ. ಎಲ್ಲ ಬಂದರು ಹಣ ಆಡು ಅಂತಾರೆ, ಈ ಕಡೆ ಹುಡುಗರು ಹಣ ಆಡು ಅಂತ ಈ ಕಡೆ ಹುಡುಗಿಯರಿಂದ ಬರ್ತಾರೆ, ಇಲ್ಲ ದೊಡ್ಡವರು ವಯಸ್ಸಾದರು ಬರ್ತಾರೆ, ಅವರು ನನ್ನ ಬರ್ತಡೇ ಇದೆ ಅಂತ. ಪೊಲೀಸರು ಈ ಕಡೆಯಿಂದ ಬರ್ತಾರೆ, ಪೊಲೀಸ್ನವ್ರು ನನಗೊಂದು ಹಾಡು ಮಾಡ್ಕೊಡಪ್ಪ ನನ್ನ ಹುಡುಗಿದ್ದು ಅಂತ ಕೇಳ್ತಾರೆ. ಟ್ರಾಫಿಕಲ್ಲೇ ಸಾಂಗ್ ಮಾಡಿಸ್ಕೊಂತಾರೆ ಪೊಲೀಸ್ನವರು. ಸಬ್ ಇನ್ಸ್ಪೆಕ್ಟ್ರು ಸ್ಟೇಷನ್ ಒಳಗೆ ಹೊಡೆಯಪ್ಪ, ಚಂದು ಗಾಡಿ ಹೊಡಿಯಪ್ಪ ಅಂತಾರೆ. ಹಂಗಾಗಿ ಅವರೆಲ್ಲ ಒಳ್ಳೆಯರು ನನಗೆ, ನನ್ನ ಪ್ರಕಾರ ಅವರೆಲ್ಲ ನಮ್ಮನ್ನು ಬೆಳೆಸಿದ್ದಾರೆ. ಹಂಗಾಗಿ ನಂಗೆ ಖುಷಿ ಆಗುತ್ತೆ. ಆಮೇಲೆ ಈಗ ಅಂದರೆ ಬಾಡಿಗೆ ಅಂದರೆ ಒಂದು ಜಾಸ್ತಿ ಆಗಲ್ಲ, ಒಂದು 400 ರೂಪಾಯಿನೂ ಎಷ್ಟು. ಅದರಲ್ಲೂ ಒಂದೊಂದು ಟೈಮಲ್ಲಿ ಊಟ ಮಾಡೋಕ್ಕೂ ದುಡ್ಡು ಇರಕ್ಕಲ್ಲ, ಪೊಲೀಸ್ನವರೇ ಊಟ ತಿಂಡಿ ಎಲ್ಲ ನೋಡ್ಕೊಂತಿದ್ದಾರೆ. ಅವರಿಗೂ ನಾನು